ಮಹಿಳಾ ಘಟಕ ಮತ್ತು ಯುವ ಘಟಕದ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಆಟಿಡೊಂಜಿ ದಿನ ಕಾರ್ಯಕ್ರಮದ ಈ ಶುಭ ಕಾರ್ಯಕ್ರಮಕ್ಕೆ ಸೇರಿರುವ ಸಹೃದಯಿ ಸಮುದಾಯ ಬಾಂಧವರಿಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಮನೆಯಂಗಳದಿ ಬೆಳೆದೊಂದ ಹೂವನು ನಿಮ್ಮ ಮುಡಿಯೊಳಗಿಡಲು ತಂದಿರುವೆವು. ಎಮ್ಮ ಮನೆ ಬೆಳಕನು ನಿಮ್ಮನೆ ಬೆಳಗಳು ತುಂಬಿಸಲೊಪ್ಪಿಸುವೆವು. ನಾನೀಗ ಅಕ್ಕಿ ಆರತಿ ಹಾಡನ್ನು ಒಂದು ಹಾಡ್ತೇನೆ. ರಾಜೀಪಮಣಿ ಮಯ ರತ್ನಪೀಠದಲ್ಲಿ ರಾಜಧಿರಾಜ ಶ್ರೀರಾಮ ಕುಳ್ಳಿರಲು ರಾಜೀವಾಂಬಿಕೆ ಸೀತೆ ಎಡದಳೊಪ್ಪಿರಲು ರಾಜವದನೆಯರು ಹರಿವಾಣದಲ್ಲಿ ರಾಜೀಸುವರತಿಯ ಬೆಳಗಿರೆ ಸೋಬಾನೆ. ಈಗ ಹಸೆ ಬರೆಯುವ ಹಾಡನ್ನು ಶೋಭನೆಯನ್ನು ಹೇಳ್ತಾ ಇದ್ದೇನೆ. ಅಪ್ಪ ಮಕ್ಕಳು ಕೂಡಿ ತುಪ್ಪ ಬೋನವನುಂಡು ಉಕ್ಕಿನುಳಿ ಬಾಜಿ ಹೆಗಲೇರಿ ಉಕ್ಕಿನುಳಿ ಬಾಜಿ ಹೆಗಲೇರಿ ಹೊರಟರು ಒಳ್ಳೊಳ್ಳೆ ಮರ ಕಡಿಯುವ ಕೆಲಸಕ್ಕೆ. ಅಣ್ಣ ತಮ್ಮರು ಕೂಡಿ ಹಾಲು ಬೋನವನುಂಡು ಚಿನ್ನದುಳಿ ಬಾಜಿ ಹೆಗಲೇರಿ ಚಿನ್ನದುಳಿ ಬಾಜಿ ಹೆಗಲೇರಿ ಹೊರಟರು ಒಳ್ಳೊಳ್ಳೆ ಮಣೆ ಕಡಿಯುವ ಕೆಲಸಕ್ಕೆ. ಆಲಾದ ಮಣೆಗೇಳಿ 6-7 ದಿನವಾದು ಆಲಾದ ಮಣೆ ಯಾಕೆ ಬರಲಿಲ್ಲ ಆಲಾದ ಮಣೆ ಯಾಕೆ ಬರಲಿಲ್ಲ ಬಡಗಿಯು ಊರ ಹೋರಿಯ ಹೊಡಕೋಡಿ ಊರ ಹೋರಿಯ ಹೊಡಕೊಡಲು ನಾವಾರು ಊರ ಗೌಡರು ಬರಬೇಕು. ಹೆಣ್ಣು ಇಳಿಸಿಕೊಡುವಂತಹ ಶೋಭಾನೆ. ಎಮ್ಮ ಮನೆಯಂಗಳದಿ ಬೆಳೆದೊಂದು ಹೂವನ್ನು ನಿಮ್ಮ ಮನೆ ಮಡಿಲೊಳಗಿಡಲು ತಂದಿರುವೆವು. ಪಡಿರಿ ಹೂವನ್ನು ಎಮ್ಮ ಮನೆ ಬೆಳಕನ್ನು ನಿಮ್ಮ ಮನೆಯನ್ನು ತುಂಬಲೊಪ್ಪಿಸುವೆವು. ಮರೆಮೋಸ ಕುಂಕುಗಳ ಕಂಡರಿಯಳಿವಳು ಕಠಿಣಗಳ ನೆಳಲ್ ಸುಳಿಯದುರಿ ಬಾಡುವಳು. ಹಿರಿಮಂಜು ಬಳಲಿಸಿದ ಹೂವಿನಂತೆ ಕಷ್ಟಗಳ ಕಾಣದೆಯೇ ಸಂತಸದಿ ಬೆಳೆದವಳು. ನಿಮಗಿವಳು ನೀಡುತ್ತಿಹ ಹಾಲು ಹಣ್ಣುಗಳ ಸವಿಯೇ. ಎಂದೆಂದಿಗೂ ಇವಳ ನಡೆ ನಿಮ್ಮ ಪರವಾಗಿ ಹೆತ್ತವರ ಮನೆಗಿಂದು ಹೊರಗಾದೆ ನೀ ಮಗಳೇ. ಆ ಮನೆಯವರೆಡೆಯೇ ನಿನ್ನವರು ಮುಂದೆ ಇವರೇ ದೇವರುಗಳು ನಿನ್ನ ದೇವರುಗಳು. ಪತಿಯೇ ದೇವರು ನಿನಗೆ ಬೇರೆ ದೇವರ ತೆರದಿ ಪತಿಯೇ ಗತಿ ನಿನಗಿನ್ನು ಪತಿಯೇ ಸರ್ವಸ್ವವು. ಪತಿಪಾದ ಸೇವೆಯನು ಮಾಡು ನೀನನು ದಿನವು. ಪತಿಯ ಗೃಹ ಕೃತ್ಯ ಸೂತ್ರದೊಳು ಮಂತ್ರಿಸು ನೀನವಗೆ. ವಿನಿಸುಗಳ ನೀಯನ ತನ ಮಾತೆಯಂತಿರು ಮಗಳೇ. ಯೋಗದಿಂದೊಳಗೂಡಿ ಸುಖದಿಂದ ಬಾಳು. ಅತ್ತೆ ಮಾವಂದಿರನ್ನು ತನ್ನ ತಾಯಿ ತಂದೆಂದೆನಿಸಿ ಭಾವ ಮೈದುನರನ್ನು ತನ್ನ ಮಕ್ಕಳೆಂಬಂತೆ
ಬರಿದೆ ಮಾತಾಡದಿರು ಹೋಗು ಮಗಳೇ ನಾವಿಲ್ಲೇ ನಿಲ್ಲುವೆವು ತಾಯಿರ ತಂದೆಯಿರ ಪಡೆಯಿರಿವಳ ಪ್ರೇಮ ಮುದ್ದಿನ ಮುದ್ದು ಮಗಳ ಎರಡು ಮನೆಗಳ ಖ್ಯಾತಿಗಳು ಬೆಳೆದಂತೆ ತುಂಬಿದ ಆಯುಷ್ಯದಲ್ಲಿ ಬಾಳಿ ಬದುಕು ಮಗಳೇ ಬಾಳಿ ಬದುಕು ಅಣಿಮಯ ರತ್ನಪೀಠದಳಿ ರಾಜ ಶ್ರೀರಾಮ ಕುಳ್ಳಿರಳು ರಾಜೀವಾಂಬಕೆ ಸೀತೆಯಡದೊಳೊಪ್ಪಿರಳು ರಾಜವದನೆಯರು ಅರಿವಾಣದಲ್ಲಿ ರಾಜಿಸುವಾರತಿಯ ಬೆಳಗಿರೆ ಕನಕ ಕುಂಡಳ ಆರಕವು ಸುಬಂಕಿತಗೆ ಕನಕಾಂಬರ ರತ್ನ ಮಣಿಭೂಷಣಗೆ ಕನಕ ಕಿರೀಟ ಕುಂಡಾಳಾಂಕೃತಗೆ ಕನಕಭರಣದೆ ಕಮಲನಾಯನನಿಗೆ ಕನಕದಾರತಿಯ ಬೆಳಗಿರೆ ಶೋಭನೆ ಮುತ್ತಿನೋಲೆಯೋ ಹಾರ ಪದಕ ನಿಟ್ಟವಳು ಮುತ್ತಿನ ಬೊಟ್ಟೋ ಮೊಗುತಿಯ ನಿಟ್ಟವಳು ಮುತ್ತಿನ ಕಡಗ ಮುಂಗಾಯೊಳೊಪ್ಪಿರಳು. ಎಲ್ಲರಿಗೂ ನಮಸ್ಕಾರ. ನಾನು ಈಗ ಹೆಣ್ಣು ಇಳಿಸಿಕೊಡುವ ಶೋಭನೆ ಹಾಡುವುದು. ಎಮ್ಮ ಮನೆಯಂಗಳದಿ ಬೆಳೆದೊಂದ ಹೂವನ್ನು ನಿಮ್ಮ ಮಾಡಿಲೊಳಗಿಡಲು ತಂದಿರುವೆವು ಪಡೆಯಿರಿ ಮಗಳನ್ನು ಎಮ್ಮ ಮನೆ ಬೆಳಕನ್ನು ನಿಮ್ಮ ಮನೆಯೊಳ ತುಂಬಾಳೊಪ್ಪಿಸುವೆವು. ಎಲ್ಲರಿಗೂ ನಮಸ್ಕಾರ. ನಾನೀಗ ಹೆಣ್ಣು ಇಳಿಸಿಕೊಡುವ ಶೋಭಾನೆ ಹಾಡನ್ನು ಹಾಡ್ತಾ ಇದ್ದೀನಿ. ಎಮ್ಮ ಮನೆಯಂಗಳದಿ ಬೆಳೆದೊಂದು ಹೂವನ್ನು ನಿಮ್ಮ ಮುಡಿಯೊಳಗಿಡಲು ತಂದಿರುವೆವು ಕೊಳ್ಳಿರಿ ಮಗುವನ್ನು ಎಮ್ಮ ಮನೆ ಬೆಳಕನ್ನು ನಿಮ್ಮ ಮನೆಯನ್ನು ತುಂಬಿಸಲೊಪ್ಪಿಸುವೆವು ಮರೆಮೋಸ ಕಂಕುಗಳರಿಯಳಿವಳು ಇನಿತು ವಿಶ್ವಾಸವನು ಕಂಡರಿಯಳಿವಳು ಬೆಳೆದವಳು ಸಲಹಿಕೊಳ್ಳಿರಿ ಮಗಳನೊಪ್ಪಿಸುವೆವು ಕಠಿಣಗಳ ನೆಳಲ್ ಸುಳಿಯದುರಿ ಬಾಡುವಳು ಹಿರುಮಂಜು ಬಳಲಿಸಿದ ಹೂವಿನಂತೆ ಸುಖದಲ್ಲಿ ದುಃಖದಲ್ಲಿ ಎಲ್ಲ ದೇಶವಿರೋಳಿನಲೆ ನಿಮ್ಮ ಪಾಲಿಗೆ ನಿಲ್ಲುವ ಕುವರಿಹಳು ಮರ ಸುಂದರ ಸುಕುಮಾರ ಶರೀರಗೆ ವನಿತೆ ಶ್ರೀಲಕ್ಷ್ಮಿಗೆ ಮುತ್ತಿನ ರತಿಯ ಬೆಳಗಿರೆ ಶೋಭನ ಕಾಶಿ ಪೀತಾಂಬರ ಕೈಯಲ್ಲಿ ಕೊಳ್ಳಲು ಪೂಸಿದ ಶ್ರೀಗಂಧ ಪರಿಮಳವು ಲೇಸಾಗಿ ಪದ್ಮವಿಗೆಯನ್ನು ಧರಿಸಿದ ಗಮರಾಜ ಗಬನಿಗೆ ವನಿತೆ ಶ್ರೀ ಲಕ್ಷ್ಮಿಗೆ ಮತಿಗದ ರತಿಯ ಬೆಳಗಿರೆ ಶೋಭನೆ ನವದ ನನಗೆ ಮಸ್ತಕ ಬೆರಗಿ
ಪ್ರಸ್ತುತದಗೆ ಜೀವಗ್ರದೆ ಜೇಗ್ರದೆ ಇತರೆ ಸೋವೆ ಪಾಂಡವರ ಅರಣ್ಯಕ್ಕೆ ಬರಲು ಶಾಸ್ತ್ರದ ಮೋಕ್ಷೆ ಕರುಣಿಸು. ಒಂದು ದಿವಸದಳು ಬಲರಾಮನ ಮಗಳು ಇಂದು ವದನಗೆ ಕನಕಾಂಗಿಯ ಎಂಬವಳು ಕನಕಾಂಗೆ ಕೊಡುವೆ ಲಕ್ಷರಾಜನ ಹೊಂಬಳಿ ಬಿಡುವೆ ಲೆಕ್ಕನಿಗೆಯ ಕಂಡು ಕದಬೇಡೆ ತಂಗಿ ಮೋಹನಂಗೆ. ರತ್ನಪೀಠದಲ್ಲಿ ರಾಜಧಿರಾಜ ಶ್ರೀರಾಮ ಕುಳ್ಳಿರಲು ರಾಜವಾಂಬಕಿ ಸೀತೆ ಎಡದಳೊಪ್ಪಿರಲು ರಾಜವದನೆಯರು ಹರಿವಾಣದಳು ರಾಜಿಸುವ ದಾರತಿಯ ಬೆಳಗಿರೆ ಕನಕ ಕುಂಡಲ ಹರ ಕೌಸ್ತುಭಾಂಕಿತಗೆ ಎಲೆ ಒಂದಡಿಕೆ ಒಂದು ಸುಣ್ಣದ ಬೊಟ್ಟು ಕಾಗೆ ಮೊಟ್ಟದ ನೀರೋ ಹೋಗಿ ಕುಡಿಯದ ಹಾಲು. ಒಂದೇಲೆ ಒಂದಡಿಕೆ ಒಂದು ಸುಣ್ಣದ ಬೊಟ್ಟು ಕಾಗೆ ಮೊಟ್ಟದ ನೀರೋ ಹೋಗಿ ಕುಡಿಯದ ಹಾಲು. ಶಿವ ಪೂಜೆ ಶಿವಗಿರಳಿ ದೇವ ಪೂಜೆ ದೇವಗಿರಳಿ ಎರಡೇಳೆ ಎರಡಡಿಕೆ ಎರಡು ಸುಣ್ಣದ ಬೋಟು ಹಾಗೆ ಮೊಟ್ಟದ ನೀರು ಬೋಗೆ ಕುಡಿಯದ ಹಾಲು. ಶಿವ ಪೂಜೆ ಶಿವಗಿರಳಿ ದೇವ ಪೂಜೆ ದೇವಗಿರಳಿ ಮೂರೇಲೆ ಮೂರಡಿಕೆ ಮೂರು ಸುಣ್ಣದ ಬೋಟು ಕಾಗೆ ಮೊಟ್ಟದ ನೀರು ಬೋಗೆ ಕುಡಿಯದ ಹಾಲು. ನಾಕೇಲೆ ನಾಕಡಿಕೆ ನಾಲ್ಕು ಸುಣ್ಣದ ಬೋಟು ಶಿವ ಪೂಜೆ ಶಿವಗಿರಳಿ ದೇವ ಪೂಜೆ ದೇವಗಿರಳಿ ತಂದೆಯೋ ಕಟ್ಟಿಸಿದಂತ ತೆಂಗಿನ ಕಟ್ಟೆಂಟು ಸುತ್ತ ಸುತ್ತು ಬರುದಾದ್ರೆ ಒಂದೇಳೆ ಒಂದಡಿಕೆ ಒಂದು ಸುಣ್ಣದ ಬೋಟು ಕಾಗೆ ಮುಟ್ಟದ ನೀರು ಬೋಗೆ ಕುಡಿಯದ ಹಾಲು. ಐದೇಳೆ ಐದಡಿಕೆ ಐದು ಸುಣ್ಣದ ಬೋಟು ಶಿವ ಪೂಜೆ ಶಿವಗಿರಳಿ ದೇವ ಪೂಜೆ ದೇವಗಿರಳಿ. ನಂದನ ಗಜಾನನ ಗಿರಿಜಾನಂದನ ನಿರಂಜನ ಪಾರ್ವತಿ ನಂದನ ಶುಭಾನನ ಪಾರ್ವತಿ ನಂದನ ಶುಭಾನನ ಶುಭಾನನ ಗಜಾನನ ಶುಭಾನನ ಗಜಾನನ ಪಾಹಿ ಪ್ರಭೋ ಮಾ ಪಾಹಿ ಪ್ರಸನ್ನ ಪಾಹಿ ಪ್ರಭೋ ಮಾ ಪಾಹಿ ಪ್ರಸನ್ನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ. ಜೈ ಗುರುದೇವ್. ಎಲ್ಲರಿಗೂ ಶುಭ ವಂದನೆಗಳು. ನಾವಿಂದು ಒಕ್ಕಲಿಗ ಗೌಡ ಸೇವಾ ಸಂಘ ಕಡಬ ತಾಲೂಕು ಮಾತೃ ಸಮಿತಿ ಯುವ ಸಮಿತಿ ಹಾಗೂ ಮಹಿಳಾ ಸಮಿತಿಯ ಸಹಯೋಗದೊಂದಿಗೆ ಆಟಿಡೊಂಜಿ ದಿನದ ಕಾರ್ಯಕ್ರಮದ ಬಗ್ಗೆ ಸೇರಿರುತ್ತೇವೆ. ಈ ಕಾರ್ಯಕ್ರಮವು ತಮ್ಮೆಲ್ಲರ ಸಹಕಾರದಿಂದ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಎಂದು ಹೇಳಲು ತುಂಬ ಹೆಮ್ಮೆ ಪಡ್ತಾ ಇದ್ದೇನೆ. ಹಾಗೆಯೇ ವೇದಿಕೆಯಲ್ಲಿ ಈ ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿರುವ ಗಣ್ಯರಾದ ಕಡಬ ತಾಲೂಕಿನ ಗೌಡ ಸಮಾಜದ ಭದ್ರಕೋಟೆಯನ್ನು ಕಟ್ಟುವಲ್ಲಿ ನಿರಂತರ ಶ್ರಮ ಪಣತೊಟ್ಟು ಕಾರ್ಯನಿರ್ವಹಿಸುತ್ತಿರುವ
ನಾನು ಯಾವತ್ತೂ ಗೌರವಿಸಲ್ಪಡುವ ನಮ್ಮ ಒಕ್ಕಲಿಗಗೌಡ ಸಂಘದ ಅಧ್ಯಕ್ಷರಾದ ಶ್ರೀಯುತ ಸುರೇಶ್ ಗೌಡ ಬೈಲು ಇವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಿದ್ದೇನೆ. ಆಟಿ ತಿಂಗಳು ಅಂತೇಳಿದರೆ ಇವತ್ತು ನಾವು ಆಟಿ ತಿಂಗಳ ಆಟಿ ಕೂಟವನ್ನು ಏರ್ಪಡಿಸ್ತಾ ಇದ್ದೇವೆ. ಈ ಆಟಿ ತಿಂಗಳು ಅಂತ ಹೇಳಿದರೆ ಬಹಳ ಪವಿತ್ರವಾದಂಥ ಒಂದು ತಿಂಗಳು, ಅದೇ ರೀತಿ ತುಂಬ ಕಷ್ಟಕರವಾದ ತಿಂಗಳು ಕೂಡ. ಯಾಕೆಂತ ಹೇಳಿದರೆ ಹಿಂದಿನ ಕಾಲದಲ್ಲಿ ನಮ್ಮ ಜನತೆ ಬಹಳ ಬಡವರಾಗಿದ್ದೆವು ನಾವೆಲ್ಲರೂ, ನಾವಲ್ಲ ನಮ್ಮಿಂದ ಹಿಂದೆ ಪೂರ್ವಜರು. ಆ ಸಂದರ್ಭದಲ್ಲಿ ಆ ಜನರಿಗೆ ಈ ಆಟಿ ತಿಂಗಳನ್ನು ಯಾವ ರೀತಿ ಕಳೆಯುವುದಪ್ಪ ಎಂಬಂಥ ಒಂದು ಯೋಚನೆ ಇತ್ತು, ಕಷ್ಟ ಇತ್ತು ಆಗ. ಅದೇ ರೀತಿ ಯಾಕೆ ಕಷ್ಟ ಅಂತ ಹೇಳಿದರೆ ಆಗ ಆಹಾರ ವಸ್ತುಗಳನ್ನೆಲ್ಲ ಸಂಗ್ರಹಣೆ ಮಾಡಿ ಇಟ್ಟಂಥ ಆಹಾರ ಸಂಗ್ರಹ ವಸ್ತು ಎಲ್ಲ ಖಾಲಿ ಆಗ್ತಿತ್ತು. ಆ ಸಂದರ್ಭಕ್ಕೆ ವಿಪರೀತ ಮಳೆ ಇರುವಂಥ ಸಂದರ್ಭ. ಹಾಗೆ ಖುಷಿ ಅಂತ ಹೇಳಿದರೆ ಯಾಕೆ ಅಂತ ಹೇಳಿದರೆ ನಮ್ಮ ನಾಡಿನಲ್ಲಿ, ನಮ್ಮ ಈ ನಾಡಿನಲ್ಲಿ ಎಲ್ಲರೂ ಕೃಷಿಕರು. ಹಾಗೆ ಪ್ರಥಮವಾದಂಥ ಹಬ್ಬ ಇದು. ಆಟಿ ತಿಂಗಳಲ್ಲಿ ಬರುವಂಥ ಅಮಾವಾಸ್ಯೆ, ಆಟಿ ಅಮಾವಾಸ್ಯೆ ನಾಳೆ ದಿನ ಬರಲಿಕ್ಕಿದೆ. ಹಾಗೆ ಅದು ಎಲ್ಲರಿಗೂ ಖುಷಿಯನ್ನು ಕೊಡುವಂಥದ್ದು. ಹಾಗೆ ಮತ್ತೊಂದು ವಿಷಯ ಏನಂತ ಹೇಳಿದರೆ, ನಾನು ಹೆಚ್ಚು ವಿಷಯ ಹೇಳೋದಿಲ್ಲ, ಯಾಕೆಂತೇಳಿ ಬೇಕಾದಷ್ಟು ನಮ್ಮ ಮಾಹಿತಿ ಕೊಡುವವರು ಇದ್ದಾರೆ, ಅವರು ಕೊಡ್ತಾರೆ. ಆದರೂ ಪ್ರಾಸ್ತಾವಿಕವಾಗಿ ಒಂದೆರಡು ವಿಷಯವನ್ನು ಹೇಳ್ತೇನೆ ಅಷ್ಟೇ. ಮತ್ತು ಏನಂತ ಹೇಳಿದರೆ ಈ ಸಂದರ್ಭದಲ್ಲಿ ವಿಶೇಷವಾದ ಪ್ರಕೃತಿಯಲ್ಲಿ ವಿಶೇಷವಾಗಿ ಈ ಸಸ್ಯದಲ್ಲಿ ಸೊಪ್ಪು ಇರ್ಬೋದು, ಕಾಂಡ ಇರ್ಬೋದು, ಬೇರು ಇರ್ಬೋದು, ಇದರಲ್ಲಿ ಔಷಧೀಯ ಗುಣಗಳನ್ನು ಹೊಂದಿದೆ ಎಂಬಂಥ ಒಂದು ನಂಬಿಕೆ ನಮ್ಮೆಲ್ಲರಿಗಿದೆ. ಅದು ನಿಜವಾಗಿ ವೈಜ್ಞಾನಿಕವಾಗಿ ಅದು ಸರಿಯಾಗಿದೆ. ಹಾಗಾಗಿ ನಾವೆಲ್ಲರೂ ಈ ಸಂದರ್ಭದಲ್ಲಿ ಇವತ್ತು ಮಾಡಿರುವಂಥ ಆಹಾರ ಪದಾರ್ಥಗಳು ಇದೆಲ್ಲ ಸೊಪ್ಪಿನಿಂದ ಮಾಡಿರುವಂಥ ಕೆಲವೆಲ್ಲ ಪದಾರ್ಥಗಳು, ಅದನ್ನು ನಾವೆಲ್ಲರೂ ನಮ್ಮ ಮನೆಗಳಲ್ಲಿ ಮಕ್ಕಳಿಗೆ ಮಾಡಿಕೊಡಬೇಕು. ಯಾಕೆಂದರೆ ಅದರಲ್ಲಿ ಔಷಧೀಯ ಗುಣಗಳಿವೆ. ಹಾಗೆಯೇ ನಾಳೆ ಬರುವಂಥ ಒಂದು ಹಳೆ ಮರದ ಕಷಾಯ, ಇದನ್ನು ಕೂಡ ನಾವು ನಮ್ಮ ಹಿಂದಿನ ಸಂಪ್ರದಾಯಂತೆ ನಾಳೆಯ ದಿನ ಆ ಔಷಧಿಯನ್ನು ಕುಡಿಯುವಂಥ ಒಂದು ವ್ಯವಸ್ಥೆಯನ್ನು ತಾವೆಲ್ಲರೂ ಮಾಡಬೇಕು. ಇದೆಲ್ಲ ಸಂಪ್ರದಾಯಗಳನ್ನು, ಸಂಸ್ಕೃತಿಯನ್ನು ನಮ್ಮ ಪೀಳಿಗೆಗೆ ನಾವು ತಿಳಿಸಬೇಕು. ನಾವು ಮನೆಯಲ್ಲಿ ಆಚರಣೆ ಮಾಡಬೇಕು. ಇವತ್ತು ನಾವೆಲ್ಲರೂ ಈ ಒಂದು ಒಕ್ಕೂಟದಲ್ಲಿ ಅಥವಾ ನಾವೆಲ್ಲ ಒಟ್ಟಾಗಿ ಇದನ್ನು ಆಚರಿಸ್ತಾ ಇದ್ದೇವೆ. ಇದನ್ನೆಲ್ಲ ಅಂದರೆ ಹಳ್ಳಿಯಲ್ಲಿ ಖಂಡಿತವಾಗಿ ಇದನ್ನೆಲ್ಲ ಆಚರಿಸ್ತಾರೆ. ನಾಳೆ ದಿನ ಪವಿತ್ರವಾದ ದಿನ, ಗಂಗಾದೇವಿಯ ಪೂಜೆಯನ್ನು ಮಾಡ್ತಾರೆ. ಈಗ ಅದಕ್ಕೆ ಬೇರೆ ಹೆಸರಿಟ್ಟಿದ್ದಾರೆ. ಏನಂತ ಹೇಳಿದ್ರೆ ನಾವು ದಾನ ಬಿಡೋದು ಅಂತ ಹೇಳ್ತಿದ್ದೆವು ಆಗ. ಈಗ ಅದಕ್ಕೆ ಬಾಗಿನ ಕೊಡೋದು, ಮಂತ್ರಿಗಳು ಶಾಸಕರೆಲ್ಲ ಹೋಗಿ ಜಲಾಶಯ ತುಂಬುವಾಗ ಅದಕ್ಕೆ ಹೋಗಿ ಬಾಗಿನ ಕೊಡುವಂಥ ಒಂದು ವಿಷಯ ಇದೆ. ಹಾಗೆಯೇ ನಾವು ಆಗಿನ ಕಾಲದಲ್ಲಿ ಪ್ರತಿ ಮನೆಯವರು ಹೋಗಿ ದಾನ ಬಿಡುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ರು. ಹಾಗೆ ನಾಳೆ ದಿವಸ ಅಂಥ ಒಂದು ಪೂಜೆಯನ್ನು ಕೂಡ ಮಾಡಿ ಆಮೇಲೆ ಕಷಾಯವನ್ನು ಕುಡಿದು ಸೊಪ್ಪಿನ ತಿಂಡಿ ತಿನಿಸುಗಳನ್ನೆಲ್ಲ ಮಾಡಿ ತಿನ್ನುವಂಥ ಒಂದು ಸಂಪ್ರದಾಯ ನಮ್ಮ ನಾಡಿನಲ್ಲಿದೆ. ಹಾಗೆ ಇದೊಂದು ಬಹಳ ಸಂಭ್ರಮದ ವಿಷಯವಾಗಿದೆ. ಹೀಗೆ ಈ ಎಲ್ಲ ಆಚಾರವನ್ನು ನಾವು ಪ್ರಪ್ರಥಮವಾಗಿ ನಮ್ಮ ತಾಲೂಕು ಘಟಕದಿಂದ ತಾಲೂಕು ಮಟ್ಟದಲ್ಲಿ ನಾವು ಇವತ್ತು ಪ್ರಥಮವಾಗಿ ಈ ಆಟಿಕೂಟವನ್ನು ಇಲ್ಲಿ ಏರ್ಪಡಿಸ್ತಾ ಇದ್ದೇವೆ. ಕಳೆದ ವರ್ಷ ಎಲ್ಲ ಈ ಗ್ರಾಮದವರು ಮಾತ್ರ ಸೇರಿಕೊಂಡು ಆಚರಿಸ್ತಿದ್ರು. ಈ ವರ್ಷ ನಾವು ಪ್ರಪ್ರಥಮವಾಗಿ ಆಚರಿಸ್ತಾ ಇದ್ದೇವೆ. ಹಾಗೆಯೇ ಈ ಒಂದು ಪ್ರಥಮವಾಗಿ ಆಚರಿಸುವುದನ್ನು ನಾವು ಬಹಳ ಸರಳವಾಗಿ ಆಚರಿಸ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದರೆ ಬರುವ ವರ್ಷ ನಮಗೆಲ್ಲರಿಗೂ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಅದ್ಧೂರಿಯಿಂದ ಮಾಡಲು ಭಗವಂತನು ನಮ್ಮ ಒಂದು ಹೊಸ ಸಭಾಭವನವನ್ನು ಆದಷ್ಟು ಬೇಗನೆ ಅದನ್ನು ಮಾಡಿ ಮುಗಿಸುವ ಹಾಗೆ, ಹಾಗೂ ಅಲ್ಲಿ ನಮ್ಮ ಆಟಿಕೂಟವನ್ನು ಏರ್ಪಡಿಸುವಂತಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ಪ್ರಾಸ್ತಾವಿಕವಾಗಿ 2 ಮಾತುಗಳನ್ನು ಮುಗಿಸ್ತೇನೆ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ಮೀಲಿತಮ್ಮೇನ ತಸ್ಮೈ ಶ್ರೀ ಗುರವೇ ನಮಃ. ನಮನು ಕಾಪುನಂಚಿನ ಆ ದೈವ ದೇವರೆಲೆಗು ಅಡ್ಡ ಬೋರೊಂದು ಇನಿತ ಲೇಸುದ ಗುರಿಕಾರ್ಮೆನ ವಯಸ್ಸವನ್ನಂಚಿನ
ಪತ್ತು ಮನಸ್ಸನ್ನು ಒಟ್ಟು ಮಲ್ತೊಂದು ಪೋಪಿನ ನಮ್ಮ ಸಮಾಜದ ಕಡಬ ತಾಲೂಕುದ ಗುರಿಕಾರ್ಲೆ ಅಂಚನೆ ವೇದಿಕೆಡುಪ್ಪುನ ಪೂರ ಬಿನ್ನೆರೆ ಎದುರು ಕುಲ್ದಿನ ಪೂರ ಹಿರಿಯರೆ ಕಿರಿಯರೆ ಸಮಾಜ ಬಂಧುಲೆ ನಿಕ್ಲೆಗ ಪೂರ ಸುಲುಕಾದು ಸೊಲ್ಮೆಲೆನು ಸಂದೈತ ಮಲ್ತೊಂದುಳ್ಳೆ ಒಣಸದ ಕಮ್ಮೆನ ನಮ್ಮ ಮೂಂಕುಗು ಬರಂದುಂಡು ನನ್ನ ಈ ಅಕ್ಕ ಪಾತೆರಂಡ ಬಡವು ಜಾಸ್ತಿ ಆಪುಂಡು ಏತು ಪೊರ್ತು ಪಾತೆರುವರೋ ಪನ್ಪನ ಒಂಜಿ ಆಲೋಚನೆ ಇಪ್ಪು ಜಿಂಚ ಪೊರ್ತು ಪಾತೆರು ಒಂಜಿ ಆತು ಆಟಿದ ಬಗ್ಗೆ ಒಂಜಿ ಆತು ವಿಚಾರಲೇನ ನಿಕ್ಲೆಗ ಪನ್ಪೆ ಪೂರೆರೆಗ್ಲ ಹೆಚ್ಚಿನಗ್ಲೆಗ ತಿರಿದಿಪ್ಪು ನಂಚಿನವೇ ವಿಚಾರ ಆಂಡ ಅವೇಟೊಂಜಿ ಚೂರು ಜಾಸ್ತಿ ಇಪ್ಪು ದೆಟ್ಟು ತೆರಿನಕ್ಲ ಅವೇತೋ ಜನ ಇಪ್ಪೇರು ಆಂಡ್ಲ ಎಂಕ್ ತೆರಿನೇನು ತೆರಿನಾತು ಮಟ್ಟಡು ನಿಕ್ಲೆಗು ಪನೇರ ನಿಕ್ಲೆಗು ಪನೊಂದೊಳ್ಳೆ ಭಾರತ ಸ್ವತಂತ್ರ ಆದು ಅವೇತೋ ವರ್ಷ ಆವೊಂದು ಬತ್ತುಂಡು ಆಂಡ ನಮ್ಮ ಪಾಶ್ಚಾತ್ಯೀಕರಣ ಪಂಡ ಪಿದೈ ದೇಶದಾಗ್ಲೇನು ಅನುಸರಣೆ ಮಲ್ಪು ನಾವು ತಪ್ಪೊಂದಿಜ್ಜ ನಮ್ಮ ಜೋಪುಲ್ಡ ಇಲ್ಲಡಿಕೆ ಎಣ್ಣಗ ತತ್ತಣ ನಮಟಕ್ಕೆ ಎಣ್ಣಗ ನಿಕ್ಲ ಪುಟ್ಟಿನ ದಿನ ಏಪ ಮಗ ಅಂದಕ್ಕೆ ಎಂಡ ಜನವರಿ 3 ಫೆಬ್ರವರಿ 4 ಅಂಚ ಪನ್ಪ ಹೊರತು ನಮ್ಮ ತಿಂಗೊಳ್ನು ನಮ್ಮ ಪನ್ಪುಜ ನಮ್ಮೆರ್ದೊಂಜಿ ರಡ್ಡು ತಲೆಮಾರು ಪಿರವುದಗಳ್ಡ ಕೇಂಡ ಅಕ್ಲು ಪನ್ಪೇರು ನಮ್ಮ ಅಮ್ಮನಕ್ಲೆಗಂತೂ ಗೊತ್ತುಜಿ ಅಮ್ಮನಕ್ಲೆಗೆ ಅಜ್ಜನಗಳ್ಡ ಕೇಂಡ ಪನ್ಪೇರು ಏನು ಪುಟ್ಟಿದಿನ ಮಗ ಜಾರ್ದೆ 4 ಪೋನಗ ಪೆರಾರ್ದೆ 5 ಪೋನಗ ಇಂಚ ಈ ತಿಂಗೊಳ್ಳೇನು ಪನ್ಪೇರು ಅಂಚನೆ ಈ ತಿಂಗೊಳುವವು ನಮ್ಮ ಲೆಕ್ಕಾಚಾರ ಪಾಡ್ನ ತಿಂಗೊಳುವವು ತಿಂಗೊಳ್ಳೇನು ಸೌರಮಾನ ಪದ್ಧತಿಡು ಚಾಂದ್ರಮಾನ ಪದ್ಧತಿಡು ನಮ್ಮ ಈ ಜನವರಿ ಫೆಬ್ರವರಿ ಬರಿಯರ ಏತೋ ದುಂಬು ಸೌರಮಾನ ಪಂಡ ಸೂರ್ಯನ ಚಲನೆದ ಆಧಾರದ ಮಿತ್ತಿಡ್ಲ ಚಂದ್ರನ ಚಲನೆದ ಆಧಾರದ ಮಿತ್ತಿಡ್ಲ ನಮ್ಮ ಹಿರಿಯಕ್ಲು ಕ್ಯಾಲೆಂಡರ್ನು ಪತ್ತದಿತ್ತಿರು ಸೂರ್ಯನ ಚಲನೆದ ಆಧಾರದ ಮಿತ್ತಿಡು ಬರ್ಪುನಂಚಿನವು ಚೈತ್ರ ಇಪ್ಪು ಮೇಷ ವೃಷಭ ಆ ನಮನೆದ ಇಪ್ಪು ಅಂಜನೆ ಚಂದ್ರನ ಚಲನದ ಆಧಾರದ ಮಿತ್ತಿಡು ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಈ ತಿಂಗಳು ನಮಕ್ ಉದಾಹರಣೆಗೆ ರಡ್ಡು ಯುಗಾದಿ ಹೊಸ ವರ್ಷ ಬರ್ಪುಣು ಯುಗಾದಿ ಚಾಂದ್ರಮಾನ ತಿಂಗೊಳ್ಡು ಅಂಚನೆ ಬಿಸು ನಮ್ಮ ಆಚರಣೆ ಮಲ್ಪನಂಚಿನ ಬಿಸು ಪರ್ವ ಸೌರಮಾನ ತಿಂಗೊಳ್ಡು ನಮ್ಮ ಆ ಸೌರಮಾನ ತಿಂಗಳದ್ದು ಬುಕ್ಕ ಬರ್ಪನಂಚಿನ ಪಗ್ಗು ಬೇಷ ಕಾರ್ತೆ ಲಾಟಿ ಸೋಣ ನಿರ್ನಾಲ ಈ 16 ತಿಂಗಳು ನಮ್ಮ ತುಳುವೆರ್ನ ತಿಂಗಳು ಅವೇನ ನಮ್ಮ ಆ ತುಳು ತಿಂಗಳನ್ನು ಆಸ್ವಾದನೆ ಮಲ್ಪೊಡು ಅವು ಲೆಕ್ಕಾಚಾರ ನಮಕ್ ಬೋಡು ದುಮ್ಮುದಗಡ ಪ್ರತಿಯೊರಿಡಿಯ ಕೃಷಿಕರಡ ಕೇಂಡ ಪಗ್ಗು 10 ಪೋನಗ ಬಿತ್ತೋಡು ಪತ್ತನಾಜಿ ಅಂಚ ಪೂರ ಪನ್ಪೇರು ನಮ್ಮ ಕೈನ ಬಗ್ಗೆ ಆತೊಂಜಿ ಗೊತ್ತುಜ್ಜಿ ತೆರಿಯೊಂದು ಪನ್ಪನೆ ಹೊರತು ಆ ವಿಚಾರಲು ಗೊತ್ತುಜ್ಜಿ ಆಟಿ ತಿಂಗಳು ತುಳುವೆರ್ನ 4ನೇ ತಿಂಗಳು ಆಟಿ ಆತ 16 ತಿಂಗಳ ಆಟಿಗೆ ದಾಯಿಗೆ ವಿಶೇಷ ಕೊರ್ತೇರು ಪಂಡ ಆಟಿ ಪನ್ಪನವು ನಮ್ಮ ಹಿರಿಯಾಕ್ಲು ಬಂಗೋಡು ಕರಿದಿನಂಚಿನ ತಿಂಗಳು ಬಂಗೋಡು ಪಂಡ ಬಂಜಿದ ಬಡವುಗು ಬಡವು ಒನಸಿ ಇಜ್ಜಾಂದೆ ನುಪ್ಪುದಾಂತೆ ಇತ್ತಿನಂಚಿನ ತಿಂಗಳು ಆ ತಿಂಗಳು ನಮ್ಮೈತೆ ಈ ತಿಂಗಳು ಇತ್ತೆದ ಒಂದು 10 ವರ್ಷದ ಬುಕ್ಕದ ಜನರೇಷನ್ ತುಂಡ ಪಿರಾವುದ ಜನರೇಷನ್ ತುಂಡ ಆ ಜನರೇಷನ್ ಗ್ಯಾಪ್ ಬರ್ದು ದುಂಬುದ ನಮ್ಮ ಯೋಚನೆಯನ್ನು ಪತ್ತೋಡು ಆ ಸಮಯಡು ಆಟಿ ಎಂಚೆ ಇತ್ತಣು ಅಜ್ಜರ್ನಾಗ್ಲಿಟಕ್ಕೆ ಎಂಡ ನಿಗ್ಲು ಆಟಿದ ಕೂಟ ಮಲ್ತಿದಾರ ಅಂದ್ಕೇಂಡು ಹೌದಾ ಅದು ಆಟಿದ ಕೂಟ ಇಜ್ಜಪ್ಪ ಎಂಕ್ಲಿಗೆ ಅಂಚ ಅವು ಎಂಕ್ಲ ಆಟಿಡ ನಡತೊಂದು ಪೋಪಿದ ನೈನಾತ ಎಂಕ್ಲ ಬಂಗೋಡು ಕೂಟ ಓಟ ಒಲ್ಪ ಮಲ್ಪನಿ ಬಂದ್ಪೇರು ಆಂಡ ಆ ಪ್ರಸ್ತುತದೆ ಇತ್ತೆ ಉಂಡುದಾಯೆ ಪಂಡ ಅವೊಂಜಿ ಆತ ವಿಚಾರಲು ಗೊತ್ತಾವೋಡು ಪನ್ಪನ ಆಟಿದ ಬಗ್ಗೆ ನಮ್ಮ ಏನು ದಾಯ್ತ ಪೂರ ತೆರಿಯೋ ನೋಡು ಪಂಡ ಆಟಿ ದಾಯಿ ಆ ತಿಂಗಳು ವಿಶೇಷ ಬುಕ್ಕ ಆಟಿದ ತಿಂಗಳು ಕೆಲವು ಆಚರಣೆಲುದಾದ ಐನ ನಿಧಿ ಕೆಲವರು ನಿಷೇಧ ತಿಂಗಳು ಕೆಲವು ನಿಷೇಧಲು ಉಂಡು ಆಟಿ ತಿಂಗಳು ಹೌದಾದ ಆಟಿದ ತೆನಸಲದಾದ ಆಟಿದ ಗೊಬ್ಬುಲುದಾದ ಆಟಿದ ಕೆಲಸದಾದ ಒಂದು ಪೂರ ತೆರಿಂಡ ನಮ್ಮ ಆಟಿದ ಬಗ್ಗೆ ಒಂದು ಜಾತಿ ವಿಚಾರ ತೆರಿಬೋದು ಆಟಿದ ವಿಶೇಷದಾಟ ಆಚರಣೆಲುದಾದ ಎಲ್ಲದಾನಿಗೂ ಆಟಿದ ಅಮಾವಾಸ್ಯೆ ನಮಕ್ ಶುರುಕಾದ ಈ ಆಟಿದ ತಿಂಗಳು ಅಮಾವಾಸ್ಯೆ ಬರ್ಪು ನಾವು ನಮಕ್ ತುಳುವೆರೆಗೂ ಒಂಜಿ ಅಮಾವಾಸ್ಯೆ ಬೊಕ್ಕರೊಂಜಿ ಸಂಕ್ರಾಂತಿ ಬೊಕ್ಕ ಪುಣ್ಣಮೆ ಈ 3 ದಿನೊಟ್ಟೆ ಹೆಚ್ಚಿನ ಪರಬಲು ಬರ್ಪು ನಾವು ತುಳುವೆರಾಯನಕ್ಲೆಗ್ ಅಮಾವಾಸ್ಯೆ ಸಂಕ್ರಾಂತಿ ಬೊಕ್ಕ ಪುಣ್ಣಮೆ ಈ ತಿಂಗಳು ಬರ್ಪುನ ಪರ್ಬಲು ಜಾಸ್ತಿ ಅವೇ ಆಟಿ ತಿಂಗಳು ಬರ್ಪುನಂಚಿನ ಅಮಾವಾಸ್ಯೆಯನ್ನು ನಮ್ಮ ಭಾರಿ ಪೊರ್ಲುಡು ಅಪಗದ ಕಾಲುಡೆ ಐನೊಂಜಿ ಖುಷಿಟ ಆಚರಣೆ ಮಲ್ತೊಂದಿತ್ತೀರ ಆ ತಿಂಗಳು ದಾದ ಪಂಡ ಆ ಖುಷಿ ದಾದ ಪಂಡ ಆ ತಿಂಗೊಳ್ದ ಪಗ ಆ ಒಂಜಿ ಮರ್ದು ಪರ್ಪುನ ದಾನ ಬುಡ್ಪುನ ಆ ಮರ್ದು ಪರ್ಪುನ ಎಟ್ಲ ಒಂಜಿ ವಿಶೇಷ ಉಂಡು ವಾ ಮರ್ದು ಇತ್ತದಾಗ್ಲೆ ಕೇಂಡ ಆ ಮರವು ಕೇಂಡ ಗೊತ್ತುಪ್ಪಂದು ದುಮನಾನಿ
ಪೇಟೆರ್ದು ಮಾರ್ಕೆಟರ್ದು ಆ ಕೆತ್ತೆನ ಕೊಂಡತ್ತದು ಗುದ್ದುದು ರಸ ಪರಪನ ಇತ್ತೆದ ಕ್ರಮ ಆಂಡ ದುಂಬುದಗಲ್ ದಾದ ಮಲ್ಪೆದೇರು ಆ ಮರಕ್ಕೆ ದುಂಬು ನಾನಿಪೋದು ಐನ ಬುಡ ಪೂರ ಸ್ವಚ್ಛ ಮಲ್ತದು ಅವೆಟ ಒಂಜಿ ಕಾಣಿಕೆಯನ್ನು ಕೊರ್ದು ಆ ಕಾಣಿಕೆಯನ್ನು ದೀಡ್ದು ಪಂಡದು ಬರ್ಪೆರಿಗೆ ಎಲ್ಲದ ಪುಲ್ಯಕಾಂಡೆದ ನಿಯಾನು ಈರ್ನ ಮರ್ದು ದೆಪ್ಪೆರ ಬರ್ಪೆ ಈರೆಡಿತ್ತಿನ ಮರ್ದನು ಪೂರ ಎಂಕು ಕೊರ್ದು ಈ ವರ್ಷ ಪೂರ್ತಿ ಪಂಡ 16 ತಿಂಗಳುಲ ಕಾಪು ನಂಚಿನ ಶಕ್ತಿನ ಕೊರ್ಲ ದೇವ ಪಂಡದು ದುಂಬು ನಾನಿ ಆ ಒಂಜಿ ಮರ್ದದ ಬುಡಕ್ಕೆ ಪೋದು ಪಾಲೆದ ಕೆತ್ತೆದ ಮರ್ದದ ಬುಡಕ್ಕೆ ಪೋದು ಪಂಡದು ಕಾಣಿಕೆನ ದೀದು ಒಂಜಿ ಆತು ಉದ್ದದ ಕಲ್ಲನು ಸಪೂರದ ಕಲ್ಲನ್ನು ದೀದು ಬರ್ಪೆರಿಗೆ ಅಂಚಾದು ಮನದಾನಿ ಪುಲ್ಯಕಾಂಡೆಗೆ ಪೋಪೆರು ಪುಲ್ಯಕಾಂಡೆಗೆ ಪೋಪನೆ ಪಂಡ ಇತ್ತದ ಲೆಕ್ಕ ಒರ್ಮ ಗಂಟೆರ್ದು ಬೊಕ್ಕತ್ ಬೇಗ ನುಮ್ಮದಾಗ್ಲಿ ಎಂಚ ಪೋಪೆದೇರ ಪಂಡ ಕತ್ತಲೆಡು ಬೆತ್ತಲೆ ಪೋದು ಮರ್ದನ ಕೆತ್ತೊಂದು ಬತ್ತೊಂದಿತ್ತೇರು ಇತ್ತೆ ಲಕ್ಕನಗನೆ ಒರ್ಮ ಗಂಟೆ ಅಂಡ್ ಅಂಚ ಪೋಯರ ಸಾಧ್ಯ ಆಪುಜಿ ಅತ್ತೆ ಅಂಚಾದುಪ್ಪನಾಗ ಬೇಗದ ಎಗು ಪೋಡು ಪಂಡ ಆ ಸೂರ್ಯನ ಕಿರಣ ಅವೆನ ಮಿತ್ತು ಬೂರೆರ ದುಂಬು ನಮ್ಮ ಆ ಕೆತ್ತಿನ ದೆಪ್ಪೊಡು ಕೆತ್ತೆಲ್ನ ಕತ್ತಿಡು ದೆಪ್ಪೆರ ಬಲ್ಲಿ ಒಂಜ ಗುದ್ದುದು ದೆಪ್ಪೊಡು ತತ್ತಂಡ ಮರತ ಚುಚ್ಚಿದ ದೆಪ್ಪೊಳಿ ಬಂದ್ಪೇರು ಕೆತ್ತಿನ ಜಾಗೆಗೆ ದಾದ ಮಲ್ಪೊಡು ಒಂಜಿ ಮಣ್ಣ ಆತು ಪೂಜಿದು ಅವು ಬರ್ಪೇರ್ಷಲ ನಮಕ್ ತಿಕ್ಕುಡು ಆ ಮರ ಇಜಣ ಕೆತ್ತೆದೆತ್ತದ ಅಂಡ ಆ ಮರ ಸೈಪುಂಡು ಅಂಚ ಅದು ಪುನಗ ಅವೇನು ನಮ್ಮ ಕೊಂಡತ್ತದು ಗುದ್ದುದು ಅವೇಕ್ ಬೊಲ್ಕಲ್ಲದ ಒಗ್ಗರಣೆ ಕೊರ್ದು ಐನು ಕಷಾಯ ಪರ್ಪ ಪರ್ನಗ ಕೈಪೆ ಆಪನೆಕ್ ಬೆಲ್ಲ ತಿನ್ಪ ಉಷ್ಣ ಆಪನೆಕ್ ಬೋಡದು ಮೆತ್ತಿದ ಗಂಜಿ ಮಣ್ಣಿ ಮಲ್ಪುವ ಅಂಚನೆ ಆನಿದ ದಿನತ್ತಾನಿ ದಾನ ಬುಡ್ಪ ಕಡಲು ಮೀಪ ಪಂಡ ಇಲ್ಲ ನಮ್ಮ ಇತ್ತೆ ಸುದೆ ಮೀಪ ಕಡಲು ಇಲ್ಲ ಮೀವೋಳಿ ಅಮಾಸೆ ದಾನಿ ಕಡಲು ಮೀಪನ ಒಂಜಿ ಕ್ರಮ ಉಂಡು ದಾಯಿಗು ಪಂಡ ಚರ್ಮ ರೋಗಲು ಕಡಲು ಮೀಪನೆ ತೀರ್ಥ ಸ್ನಾನ ಮೀಪನೆ ದಾಯಿ ಆನಿದಾನಿ ಪಂಡ ಚರ್ಮ ರೋಗಲು ಬರಿಯರ ಬಲ್ಲಿ ಪನ್ಪುನ ಒಂಜಿ ಉದ್ದೇಶ ಗಾತ್ರ ಆನಿದ ದಿನ ಕಡಲು ಮೀಪನಪ್ಪು ಅಂಚನೆ ಆಟಿದ ತಿಂಗೊಳ್ಡು ಒಂಜಿ ದೈವಗು ಬಲಸುನ ಉಂಡು ಆಟಿ ರಾವುಗು ಬಲಸುನೆ ಆಟಿ ಗುಳಿಗಗು ಬಲಸುನಿ ಎಂದು ಪನ್ಪೇರು ಅಂಚ ಅದು ಆನಿದ ದಿನ ತಾನಿ ಆ ಒಂಜಿ ಕ್ರಮಲ್ಲ ಉಂಡು ದೈವಲು ಪೂರ ಆಟಿ ತಿಂಗೊಳ್ಡು ದೂರ ಗಡ್ಡಕ್ಕೆ ಪೋಪೇರು ಪನ್ಪೇರು ಗಟ್ಟರ್ದೇ ಬತ್ತನವು ದೈವಲು ಆಂಡ ನಮ್ಮ ನಂಬೊಳಿಗೆ ಗಟ್ಟಗೆ ಪೋಪೇರು ಆಂಡ ದೇವರು ಏಪೋಲ ಸಾನ್ನಿಧ್ಯಡು ಉಪ್ಪೇರು ನಮಕ್ ಆಟಿ ತಿಂಗೊಳ್ಡು ಪನಿತ ಅವೇನ ಆಚರಣೆ ಮಲ್ಪೆರ ಬಂಗ ಆಪುನೆರ್ದಾದ ಆ ತಿಂಗೊಳ್ಡು ಇತ್ತೆ ಅತ್ತು ಆ ತಿಂಗೊಳ್ಡು ಆ ಸಮಯಡು ಬಾರಿ ಪಿರವುದ ಸಮಯಡಿ ಏನು ಪಾತಿರ್ನಿ ಆ ಸಂದರ್ಭಡು ಬಂಗ ಓದಿತ್ತಿನೆರ್ದಾದ ಜನಕುಲು ಪೂರ ಅಂಚ ಪಂಡ್ಪೆದೇರ ಆಟಿ ತಿಂಗೊಳ್ಡು ದೇವರು ಗಟ್ಟಗೆ ಪೋಪೇರು ಇಂಚ ಆನಿದಾನಿ ಬೊಲ್ಪುಗು ಬೊಕ್ಕ ಕಂಡ ಇತ್ತೆ ಕಂಡ ಇಜ್ಜಿ ಕಂಡ ಇಪ್ಪು ನಗ್ಲು ಕಾಯರ್ದ ಕಣೆ ಕುತ್ತುನ ಇಂದು ಪೂರ ಆಟಿದ ಅಮಾಸೆದಾನಿ ಮಲ್ತೊಂದಿತ್ತೆನ ಬೇಲೆ ಆದಿತ್ತಣು ಆಟಿ ತಿಂಗೊಳ್ಡು ಬೊಕ್ಕಲ ಕೆಲವು ಹಲವಾರು ಆಚರಣೆಲ್ಲ ಮಲ್ತೊಂದಿತ್ತೇರು ಆಟಿ ತಿಂಗೊಳ್ಡು ಪೊಣ್ಣನು ಬೊಸತ್ತು ಮದಿಮಾಯಿನಂಚಿನ ಪೊಣ್ಣನು ಅಪ್ಪೆ ಇಲ್ಲಡೆ ಕಡಪುಣ್ಣ ದಾಯಿಗು ಪಂಡ ಅಪ್ಪೆ ಇಲ್ಲಡು ಆ ಸಂದರ್ಭಡು ಪೋಂಡ ಈ ಕಂಡನಿಲ್ಲಡು ಪಾಪ ವರ್ಷ ಪೂರ್ತಿ ಕೆಲಸ ಮಲ್ತದು ಬಚ್ಚಿದು ಆಟಿ ತಿಂಗೊಳ್ಡಾನಾಗ ಒಣಸು ಅಲ್ಪ ಪೂರ ಖಾಲಿ ಆದುಪ್ಪುಂಡು ಅಟ್ಟೊಡಿತ್ತನ ಪೂರ ಮುಗಿದ ಆದುಪ್ಪುಂಡು ಆ ಸಂದರ್ಭಡು ದಾದ ಮಲ್ಪುನಿ ಅಪ್ಪೆಲ್ಲಡೆ ಕಡಪುಣ್ಣ ಅಲ್ಪ ಪಾಪ ಅಲೆಗು ಬೋಡೈನಾತು ತೆನಸು ತಿಕ್ಕುವತ್ತ ಪನ್ಪುನ ಯೋಚನೆ ಇರದಾದು ಅಪಾಗ ದಾದ ಮಲ್ಪೆದೇರು ಅಪ್ಪೆಲ್ಲಲ್ಲೆಡೆ ಪೊಣ್ಣನು ಕಡಪುಡೆದೇರು ಕಡಪುಡ್ಜಿನ ಮಾಮಿನ ಕಣ್ಣು ಪುಡವು ಪನ್ಪನಂಚಿನ ಒಂಜಿ ಗಾದೆಲ್ಲ ಇತ್ತಂಡು ಆ ಒಂಜಿ ಪೋಡಿಗೆ ಗಾತ್ರ ಅಣ್ಣ ಮಾಮಿಯಲ್ಲು ದಾದ ಮಲ್ಪೆದೇರಿಗೆ ಮರ್ಮಲೇನು ಕಡಪುಡದೇರು ಬೊಕ್ಕ ತನ್ನ ಮಗಲೇನು ಇಲ್ಲಡೆಲೆ ತೊಂದು ಬರ್ಪೆದೇರು ಆ ಒಂಜಿ ಸಂದರ್ಭಡು ಕುಟುಂಬ ಮಿಲನ ಆಪೆದನು ಮಿಲನ ಪಂಡ ಪೂರ ಒಟ್ಟು ಸೇರು ನಂಚಿನ ಒಂಜಿ ಕಾರ್ಯಕ್ರಮ ಇಲ್ಲಡ ಆಪೆದನು ದುಮ್ಮದ ಕಾಲುಡು ಒಂಜಿ ಕಡಿಮೆ ಪಂಡ ಒಂಜಿ ಇಲ್ಲಡು 10 ಜನ ಇಪ್ಪೆದೇರು ತತ್ತಂಡ 16 ಜನ ಐದು ಜಾಸ್ತಿ ಎತ್ತಂದೆ ಇತ್ತೆ 2 3 4 ಜನ ಹೊರತು ಐದು ಜಾಸ್ತಿ ಇಪ್ಪುನ ವಹ ಇಲ್ಲೆಲ್ಲ ನಮಗೂ ತೋಜ್ಜಿ ದುಮ್ಮದ ಕಾಲುಡು 10 15 20 30 40 ಅಷ್ಟು ಆತ ಜನಲ್ಲ ಇಪ್ಪೆದೇರೆ ಹೊರತು ಕಡಿಮೆ ಸಂಖ್ಯೆ ಇತ್ತನ ಇಲ್ಲಿ ಇಜ್ಜಾಣು ಆ ಪೊರ್ತುಡು ಈ ಒಂಜಿ ಒಣಸಿಗೆ ಬಂಗ ಅನಾಗ ಆ ಮಗಲ್ನ ಅಪ್ಪೆಲ್ಲಡೆ ಪೋದು ಒಣಸು ಮಲ್ಪಲತ್ತ ಆತಂಡ ಮಗಲ್ನಡೆ ಆ ಒಂಜಿ ಯೋಚನೆ ಇರ್ದಾದ್ರ ಅಪ್ಪೆಲ್ಲಡೆ ಕಡಪು ನಂಚಿನ ಪದ್ಧತಿಲ ಇತ್ತಣ್ಣು. ಗೌಡ ಸೇವಾ ಸಂಘ ಕಡಬ ತಾಲೂಕು ಇದರ ವತಿಯಿಂದ ಇಂದು ನಡೆಯುತ್ತಿರುವ ಆಟಿ ಕೂಟದ ಈ ಸಮಾರಂಭದಲ್ಲಿ ನಮಗೆಲ್ಲರಿಗೂ ಉಪನ್ಯಾಸವಿತ್ತಂಥ ಪ್ರೇಮಲತಾ ವಾಸುದೇವಗೌಡ್ರೆ, ವೇದಿಕೆಯಲ್ಲಿರುವ ಎಲ್ಲ ಪದಾಧಿಕಾರಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಸಮಾಜದ ಬಂಧುಗಳೇ, ಇವತ್ತು
ಎಲ್ಲ ಕಡೆ ಆದಿತ್ಯವಾರ ಆಟಿಕೂಟವನ್ನು ನಡೆಸಿದರೂ ಕೂಡ ಇವತ್ತು ನಮಗೆ ಅನಿವಾರ್ಯ ಕಾರಣಗಳಿಂದ ನಾವು ಶನಿವಾರ ಈ ದಿವಸ ಇಟ್ಟುಕೊಂಡಿದ್ದೇವೆ. ಇದಕ್ಕೆ ಮೊದಲಾಗಿ ನಿಮ್ಮಲ್ಲಿ ಕ್ಷಮೆಯನ್ನು ಕೇಳ್ತಾ ಇದ್ದೇವೆ. ಯಾಕಂದರೆ ನಾಳೆ ಆಟಿ ಅಮಾವಾಸ್ಯೆ, ಇನ್ನು 11ನೇ ತಾರೀಕು ನಮ್ಮ ಮನೆ ಭೇಟಿ ಕಾರ್ಯಕ್ರಮಕ್ಕೆ ಅಡಚಣೆ ಆಗುವ ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಇಂದು ಶನಿವಾರ ತುರ್ತಾಗಿ ಇಟ್ಟುಕೊಂಡಿದ್ದೆ. ಇದಕ್ಕೆ ನಿಮ್ಮೆಲ್ಲರಲ್ಲಿ ಕ್ಷಮೆಯನ್ನು ಕೇಳುತ್ತಾ, ಆಟಿಕೂಟವು ಇವತ್ತೊಂದು ಕೂಟವಾಗಿದ್ದರೂ ಕೂಡ ಇಂದು ಹಲವು ಜನರು ಹಿರಿಯರು ಇಲ್ಲಿಂದು ಬಂದು ಚೆನ್ನಮನೆ ಆಟ ಆಡ್ತಿದ್ರು. ಹಿಂದಿನ ಕಾಲದಲ್ಲಿ ತನ್ನ ಮನೆಯಲ್ಲಿ ಮಕ್ಕಳೊಂದಿಗೆ ಈ ಆಟ ಆಡ್ತಾಯಿದ್ರು. ಆ ಸಂಭ್ರಮ ಇವತ್ತಿಲ್ಲ. ಆರ್ಥಿಕವಾಗಿ ನಾವು ಎಷ್ಟೇ ಮುಂದೆ ಹೋದರೂ ಕೂಡ ಮಾನಸಿಕವಾಗಿ ನಮಗೆ ಇವತ್ತು ನೆಮ್ಮದಿಲ್ಲ. ಈ ಸಂದರ್ಭದಲ್ಲಿ ಈ ಒಂದು ಕೂಟದ ಮೂಲಕ ನಮ್ಮ ಮನೆ ಮಕ್ಕಳಿಗೂ ಎಲ್ರಿಗೂ ತಿಳಿಸುವಂಥ ಕಾರ್ಯ ಇಂದು ಆಗಬೇಕೆಂಬ ದೃಷ್ಟಿಯಲ್ಲಿ ನಾವು ಈ ಒಂದು ದಿನ ಅತಿ ತುರ್ತಾಗಿ ಇದನ್ನು ಸಂಘಟನೆ ಮಾಡಿದ್ದೇವೆ. ಇದರಲ್ಲಿ ಹಲವಾರು ನ್ಯೂನ್ಯತೆಗಳು ಇದ್ದರೂ ಕೂಡ ನೀವೆಲ್ಲರೂ ನಮ್ಮನ್ನು ಇನ್ನು ಮುಂದಿನ ದಿನಗಳಲ್ಲಿ ಉತ್ತಮ ಕಾರ್ಯವಾಗಿ ಮೂಡಿಬರಲು ನೀವು ಸಹಕರಿಸಬೇಕು ಎಂಬ ನಿಟ್ಟಿನಲ್ಲಿ ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ, ಇವತ್ತು ಇನ್ನೊಂದು ಕಾರ್ಯಕ್ರಮ ಮಧ್ಯಾಹ್ನದ ಮೇಲೆ ಸ್ಥಾಪಕ ಸದಸ್ಯರ ಮಹತ್ವಪೂರ್ಣ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಮಹತ್ವಪೂರ್ಣವಾದಂಥ ಕಾರ್ಯಕ್ರಮ ಇವತ್ತು ಸ್ಥಾಪಕ ಸದಸ್ಯರುಗಳ, ಊರ ಗೌಡರುಗಳ, ಎಲ್ಲ ಗ್ರಾಮ ಮಟ್ಟದ, ತಾಲೂಕು ಮಟ್ಟದ, ವಲಯ ಮಟ್ಟದ ಪದಾಧಿಕಾರಿಗಳ ಹಾಗೂ ತನ್ನನ್ನು ತಾನು ತೊಡಗಿಸಿಕೊಂಡು ಈ ಸಂದರ್ಭದಲ್ಲಿ ದುಡಿಯುತ್ತಿರುವ ಎಲ್ಲ ಸಮಾಜ ಬಂಧುಗಳ ಸಮಾಗಮ ಕಾರ್ಯಕ್ರಮ ಇನ್ನು ಮಧ್ಯಾಹ್ನ ಮೇಲೆ 2 ಗಂಟೆಗೆ ನಡೆಯಲಿದೆ. ಆ ಸಂದರ್ಭದಲ್ಲಿ ಮತ್ತಷ್ಟು ನಾವು ಎಲ್ಲ ವಿಚಾರಗಳನ್ನು ತಿಳಿಸುವವರಿದ್ದೇವೆ. ಅದೇ ರೀತಿ ಇವತ್ತು ಬಂದಂಥ ಇನ್ನು ಊಟದ ಮಧ್ಯಾಹ್ನ ಮೇಲೆ ಹೋಗುವಂಥ ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಿದ ಎಲ್ಲ ಮಹಿಳೆಯರಲ್ಲಿ ನನ್ನದೊಂದು ಮನವಿ. ಕಡಬ ತಾಲೂಕು ಗೌಡ ಸಂಘದ ಸಭಾಭವನವು ನಮ್ಮ ತಾಲೂಕು ಮಾತ್ರವಲ್ಲ, ಇಡೀ ಜಿಲ್ಲೆಗೆ ಮಾದರಿಯಾಗಿ ರೂಪುಗೊಳ್ಳಬೇಕು. ನಮ್ಮ ಸಂಘಟನೆಯು ಅತ್ಯುತ್ತಮ ಸಂಘಟನೆಯಾಗಿ ಬೆಳಿಬೇಕು. ಸಮಾಜಕ್ಕೆ ಸಂಘಟನೆಯಿಂದ ಸಹಕಾರ ಕೊಡಬೇಕು. ನಮ್ಮ ಸಂಘವು ಇತರ ಸಂಘಗಳಿಗೆ ಮಾದರಿಯಾಗಿ ಬೆಳೆಯಬೇಕು. ಯಾಕಂದರೆ ನಮ್ಮದು ಈಗ ತಾನೇ ಹುಟ್ಟಿಕೊಂಡ ಸಂಘ. ಈ ಸಂಘವನ್ನು ಬಲಿಷ್ಠವಾಗಿ ಕಟ್ಟುವಲ್ಲಿ ನಮ್ಮ ತಾಯಂದಿರ ಸಹಕಾರ ಬೇಕೇ ಬೇಕು. ಇದು ನನ್ನ ನೋವಿನ ಮಾತು. ಯಾಕಂದರೆ ಕೆಲವು ಮನೆಗೆ ಹೋಗುವಾಗ ಇವರಿಗೆ ಮರಲ ದುಡ್ಡು ದಾಯಿ ಕೊರ್ಪುಣ ಅಂತ ಕೇಳ್ತಾರೆ. ಇದು ನಾನು ಕೇಳಿದಂಥ ಅನುಭವ. ಇನ್ನಷ್ಟು ನಾನು ಇದರ ಬಗ್ಗೆ ಸವಿಸ್ತಾರವಾಗಿ ಮಾತಾಡುವವನಿದ್ದೇನೆ. ಮಧ್ಯಾಹ್ನದ ಮೇಲೆ ಸ್ಥಾಪಕ ಸದಸ್ಯರುಗಳ ಮುಂದೆ ಎಲ್ಲವನ್ನು ಬಿಚ್ಚಿಡಲಿದ್ದೇವೆ. ನಮಗೆ ಇದುವರೆಗೆ ನಡೆದಂಥ ಎಲ್ಲ ಘಟನೆಗಳನ್ನು ನಾವು ನಿಮ್ಮ ಮುಂದಿಡಲಿದ್ದೇವೆ. ಆದ ಕಾರಣ ತಾವುಗಳೆಲ್ಲರೂ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೊಂದು ದಿನ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ, ಯಾವುದೇ ಸಂಸ್ಕಾರ ಸಂಸ್ಕೃತಿ ಇದ್ದರೂ ಕೂಡ ನಮ್ಮ ಮನೆಯಲ್ಲಿ ಉಳಿದ್ರೆ ಮಾತ್ರ ನಮ್ಮ ದೇಶದಲ್ಲಿ ಉಳಿಬೋದು, ದೇಶದಲ್ಲಿ ಉಳಿದ್ರೆ ಮಾತ್ರ ಹಿಂದೂ ಸಮಾಜ ಉಳಿಬೋದು. ಆ ನಿಟ್ಟಿನಲ್ಲಿ ನಿಮ್ಮ ಮಕ್ಕಳನ್ನು ಎಲ್ಲ ಸಂಸ್ಕಾರ ಸಂಸ್ಕೃತಿಯನ್ನು ಮೈಗೂಡಿಸುವಲ್ಲಿ ಅವರಿಗೆಲ್ಲ ತಿಳಿಯಪಡಿಸಿ. ಈಗೀಗ ಕೆಲವು ಕಡೆ ಹೋಗುವಾಗ ತಂದೆ ತಾಯಿಗೆ ಒಂದು ಹೊತ್ತಿನ ಊಟ ಮಕ್ಕಳೊಟ್ಟಿಗೆ ಮಾಡಲಿಕ್ಕೆ ಟೈಮ್ ಇಲ್ಲ. ತಮ್ಮ ಮಕ್ಕಳು ತನ್ನ ಮನೆಯಲ್ಲಿ ತನ್ನ ತಂದೆ ತಾಯಿಗೆ ಎಷ್ಟು ಮರ್ಯಾದೆ ಕೊಡ್ತಾರೆ, ಅಲ್ಲಿಂದ ಸ್ಟಾರ್ಟ್ ಆಗಬೇಕು ನಮ್ಮದು ಸಮಾಜ. ಆ ನಿಟ್ಟಿನಲ್ಲಿ ನಾವುಗಳೆಲ್ಲರೂ ನಮ್ಮ ಮಕ್ಕಳನ್ನು ಮುದ್ದಿಸಿ, ಆದರೆ ಸಂಸ್ಕಾರ ಮತ್ತು ಸಂಸ್ಕೃತಿಯ ಬಗ್ಗೆ ಅವರಿಗೆ ತಿಳಿಯಪಡಿಸಿ ಇಂಥ ಕಾರ್ಯಕ್ರಮಗಳಲ್ಲಿ ಆಟಿಕೂಟಗಳಲ್ಲಿ ಅವರನ್ನು ಭಾಗವಹಿಸುವಂತೆ ಮಾಡಿದರೆ ಮಾತ್ರ ಅವರಿಗೆ ಮುಂದಿನ ದಿನಗಳಲ್ಲಿ ಒಂದಷ್ಟು ತಿಳುವಳಿಕೆ ಇರಬಹುದು ಎಂಬ ಭಾವನೆಯನ್ನು ನಿಮ್ಮಲ್ಲಿ ವ್ಯಕ್ತಪಡಿಸುತ್ತಾ, ಇಂದು ರಜಾ ದಿನವಲ್ಲದ ದಿದ್ದರೂ ಕೂಡ ಇವತ್ತು ನಾವು ತುರ್ತಾಗಿ ನಾವು ಈ ಕಾರ್ಯಕ್ರಮ ಮಾಡಿದ್ದ ಕಾರಣಕ್ಕಾಗಿ ನಿಮ್ಮಲ್ಲಿ ಮತ್ತೊಮ್ಮೆ ಕ್ಷಮೆಯನ್ನು ಯಾಚಿಸುವ. ಮುಂದಿನ ಆಟಿಕೂಟವು ನಮ್ಮ ಹೊಸ ಸಭಾಭವನದಲ್ಲಿ ಅತ್ಯಂತ ಅದ್ಧೂರಿಯಾಗಿ ಅಚ್ಚುಕಟ್ಟಾಗಿ ಮಾಡುವ ನಿಟ್ಟಿನಲ್ಲಿ ನಿಮ್ಮಗಳ ಸಹಕಾರ ಸಂಘಕ್ಕೆ ಸದಾ ಬೇಕು ಎಂಬ ನಿಟ್ಟಿನಲ್ಲಿ ಮತ್ತೊಮ್ಮೆ ನಿಮ್ಮ ಸಹಕಾರವನ್ನು ಯಾಚಿಸುತ್ತಾ, ಇಂದು ಭಾಗವಹಿಸಿದ ಎಲ್ಲ ಸ್ಪರ್ಧಾಳುಗಳನ್ನು ಅಭಿನಂದಿಸುತ್ತಾ, ಊಟದ ವ್ಯವಸ್ಥೆಗೆ ಪತ್ರಗಳನ್ನು
ಖಾದ್ಯಗಳನ್ನು ಮಾಡಿದಂಥ ಎಲ್ಲರನ್ನು ಅಭಿನಂದಿಸುತ್ತಾ ಈ ಒಂದು ಕಾರ್ಯಕ್ರಮವು ನಮ್ಮ ಮಹಿಳಾ ಸಂಘದ ಜವಾಬ್ದಾರಿ ಅವರಿಗೆ ಕೊಟ್ಟಿದ್ದೆವು. ಅದನ್ನು ತಮಗೆ ಎಷ್ಟು ಸಾಧ್ಯವೋ ಅಷ್ಟು ಅಚ್ಚುಕಟ್ಟಾಗಿ ಮಾಡಿದಂಥ ಮಹಿಳಾ ಸಮಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಎಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.